ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಆವರಣದಲ್ಲಿರುವ ಈಜುಕೊಳದಲ್ಲಿ 17ನೇ ಮಾಸ್ಟರ್ ಚಾಂಪಿಯನ್ಶಿಪ್ ಈಜು ಸ್ಪರ್ಧೆಯಲ್ಲಿ ಕರ್ನಾಟಕದ ಈಜುಪಟುಗಳು ಅಗ್ರಸ್ಥಾನದಲ್ಲಿದ್ದು ಒಟ್ಟು 206 ಪದಕಗಳನ್ನು ಪಡೆದುಕೊಂಡು ಸಾಧನೆಯನ್ನ ಮಾಡಿದ್ದಾರೆ. ಕರ್ನಾಟಕದ ಪಾರ್ಥ ವಾರಣಾಸಿ ಅವರು ಮಾಸ್ಟರ್ಸ್ ಈಜು ಚಾಂಪಿಯನ್ಶಿಪ್ನಲ್ಲಿ 4 ಚಿನ್ನದ ಪದಕವನ್ನು ಗಳಿಸಿದರು. ಚಾಂಪಿಯನ್ಶಿಪ್ನ 3 ದಿನಗಳಲ್ಲಿ ಕರ್ನಾಟಕವು 206 ಪದಕ ಜಯಿಸುವ ಮೂಲಕ ಅಗ್ರಸ್ಥಾನದಲ್ಲಿದೆ. ನವದೆಹಲಿ 125, ಮಹಾರಾಷ್ಟ್ರ 92 ಪದಕಗಳನ್ನು ಗಳಿಸಿದೆ. ಕರ್ನಾಟಕದ ಪಾರ್ಥ ವಾರಣಾಸಿ ಅವರು ಪುರುಷರ ವಿಭಾಗದ 50 ಮೀಟರ್ಸ್ ಬ್ಯಾಕ್ ಸ್ಟ್ರೋಕ್, ಬಟರ್ಫ್ಲೈ ಫ್ರೀಸ್ಟೈಲ್ ಹಾಗೂ 10 ಮೀಟರ್ ಫ್ರೀಸ್ಟೈಲ್ ಸಿ ಗುಂಪಿನ ವಿಭಾಗದಲ್ಲಿ ಅವರು 4 ಚಿನ್ನದ ಪದಕವನ್ನು ಪಡೆದು ಸಾಧನೆಯನ್ನ ಮಾಡಿದ್ದಾರೆ. ಮಂಗಳೂರಿನ 77 ವರ್ಷದ ಶಿರಿನ್ ಸಲ್ಡಾನಾ 50 ಮೀಟರ್ಸ್ ಎಲ್ ಗುಂಪಿನ ಬ್ಯಾಕ್ ಸ್ಟ್ರೋಕ್ನಲ್ಲಿ ಬೆಳ್ಳಿ, 200 ಮೀಟರ್ ಫ್ರೀಸ್ಟೈಲ್ನಲ್ಲಿ ಚಿನ್ನದ ಸಾಧನೆಯನ್ನ ಮಾಡುವ ಮೂಲಕ ಗಮನವನ್ನ ಸೆಳೆದಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.